ನಿನ್ನೆ ದಿವಸ ಸೋಷಿಯಲ್ ಮೀಡಿಯಾ ಮತ್ತು ಕೆಲವೊಂದು ಪತ್ರಿಕೆಗಳಲ್ಲಿ ಬಂದಂತಹ ವರದಿ ನನ್ನ ಮೇಲೆ ಪಣಂಬೂರು ಠಾಣೆಯಲ್ಲಿ ದಿನಾಂಕ 10ರಂದು ಒಂದು ಕೇಸನ್ನು ದಾಖಲಿಸಿದ್ದಾರೆ. ಸಾಧಾರಣ 10 ಗಂಟೆ ಟೈಮಿಗೆ ಕೇಸನ್ನು ದಾಖಲಿಸಿರುವುದು 10-11 ಗಂಟೆ ಆಗಿದೆ. ಇದರ ಬಗ್ಗೆ ನಾನು ನನ್ನ ಊರಿನ ಎಲ್ಲ ಪ್ರತಿಭಾವಂತ ಮತದಾರರು ನನ್ನ ವರದಿಗಾರರೊಂದಿಗೆ ಕೈ ಮುಗಿದು ಕೇಳಿಕೊಳ್ಳುವಂತಹದ್ದು, ಸತ್ಯ ಯಾವ ರೀತಿಯಲ್ಲಿದೆ ಆ ಸತ್ಯದ ರೀತಿಯಲ್ಲಿ ವರದಿ ಮಾಡಬೇಕು ಅಂತ ಹೇಳುವಂಥ ಮನವಿಯನ್ನು ಮಾಡ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ, ನಾನು ಬರಲಿಕ್ಕೆ ಒಂದು 10 ನಿಮಿಷ ಲೇಟ್ ಆದದ್ದು, ನನಗೆ ಒಂದು ಫ್ರೀಡಮ್ TV ಅಂತ ಹೇಳುವಂಥ ಒಂದು ವರದಿಗಾರರ ಫೋನ್ ಆನ್ಲೈನಲ್ಲಿ ಡೈರೆಕ್ಟ್ ಲೈನಲ್ಲಿ ಬಂದರು. ಅದರಲ್ಲಿ ಅವರು ವರದಿಯನ್ನು ಓದ್ತಾ ಹೇಳ್ತಾರೆ, ಒಂದು ವೇಳೆ 1/4 ಗಂಟೆವರೆಗೆ ಬಾರಿ ಮಾತನಾಡಿದ್ರಂತೆ, ಗಲಾಟೆ ಮಾಡಿದ್ರಂತೆ, ಇನ್ನೊಂದು ಸ್ವಲ್ಪ ಜಾಸ್ತಿ ಆದರೆ ಅಲ್ಲೇ ಆ ಹೆಂಗಸಿನ ಮಾನಭಂಗ ಮಾಡ್ಬೋದಿತ್ತ ಅಂತ ಹೇಳುವಂಥ ಮಾತನ್ನು ಅವ್ರು ಬಹಿರಂಗವಾಗಿ ಹೇಳಿದರು. ನಾನು ಅಲ್ಲಿಗೆ ಅದಕ್ಕೆ ತಕ್ಕವಾಗಿ ಉತ್ತರ ಕೊಟ್ಟೆ, ಅದೇ ಬಹಿರಂಗ TVಯಲ್ಲಿ ಕೊಟ್ಟೆ. ಈ ಥರ ಮಾತನ್ನು ತಾವು ಎತ್ತಿದರೆ ಜಾಗ್ರತೆ ಅಂತೇಳಿ ಹೇಳಿದೆ. ಜನರಿಗೆ ತಪ್ಪು ತಿಳಿಸುವಂಥ ಕೆಲಸ, ಒಂದು ಹೆಂಗಸಿಗೆ ಮಾನಭಂಗ ಮಾಡುವಂತ ಹೇಳುವಂಥ ಬಹಿರಂಗ ಕೆಲಸವನ್ನು ಒಂದು ಶಾಸಕನಲ್ಲಿ ಮಾಡುವಂಥ ಮಾತನ್ನು ನೀವು ಈ ರೀತಿ ನೀಚ ಕೆಲಸವನ್ನು ಮಾಡ್ತಿದ್ದೀರಾ, ಇದು ನಿಮ್ಮ ಪತ್ರಿಕೋದ್ಯಮಕ್ಕೆ ಸರಿಯಲ್ಲ ಅಂತ ಹೇಳುವಂಥ ಮಾತನ್ನು ಹೇಳಿದೆ. ಬಹುಶಃ ನಿಮ್ಮ ಒಂದು ಕರೆದ ವಿಷಯದ ಬಗ್ಗೆ ಹೇಳ್ತೇನೆ. ಮೊನ್ನೆ ಆದಂತಹ ಘಟನೆ, ನಮ್ಮ ಮಂಗಳೂರು ಬಂದರು ತಮ್ಗೆ ಗೊತ್ತಿದೆ. ಆ ಬಂದರು ಬರಲಿಕ್ಕೆ ಪ್ರಮುಖ ಕಾರಣ ನಾವು ಆಗಿದ್ದೇವೆ. ಯಾಕೆಂತ ಹೇಳಿದರೆ, ನನ್ನ ಜನನ ಪಣಂಬೂರಿನ ಮಣ್ಣಿನಲ್ಲಿ ಆಗ್ತದೆ. ಇವತ್ತೆಲ್ಲಿ ಆ ಪಣಂಬೂರಿನ ಆ ನವಮಂಗಳೂರು ಬಂದರ ಕಚೇರಿ ಇದೆ, ಅಲ್ಲೇ ನನ್ನ ತಂದೆಯ ಮನೆ ಇತ್ತು. ನಮ್ಮ ಹಿರಿಯರ ಮನೆಗಳು ಅಲ್ಲಿದ್ದವು. ಎಲ್ಲ ನಮ್ಮ ಸಂಬಂಧಿಕರ ಸಾಧಾರಣ 16 ಎಕರೆ ಜಮೀನು ಆ ಭಾಗದಲ್ಲಿತ್ತು. ಇದೆಲ್ಲವನ್ನು ದೇಶದ ಪ್ರಗತಿಯ ಆ ನವಮಂಗಳೂರು ಬರಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಕೃಷ್ಣಾಪುರ ಭಾಗದಲ್ಲಿರುವಂತಹ, ಕುಳಾಯಿ ಭಾಗದಲ್ಲಿರುವಂತಹ, ಆ ಹೊಸಪೇಟೆ ಭಾಗದಲ್ಲಿರುವಂಥ ಎಲ್ಲ ಮೀನುಗಾರರು ಆ ಭಾಗದಲ್ಲಿ ಇದು ಬರಬೇಕು, ನಮ್ಮ ಪ್ರದೇಶದ ಎಲ್ಲರಿಗೂ ನೌಕರಿ ಸಿಗಬೇಕು, ಈ ಭಾಗ ಅಭಿವೃದ್ಧಿ ಆಗಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಆ ಬಂದರು ಬಂದಿತ್ತು. ಈ ಬಂದರು ಬಂದು ಅನೇಕ ಜನರಿಗೂ ಕೆಲಸ ಕಾರ್ಯಗಳೆಲ್ಲ ಆಗ್ತಾಯಿತ್ತು. ಇತ್ತೀಚಿನ ವರ್ಷಗಳಲ್ಲಿ ಬಹುಶಃ ಎಲ್ಲ ಪ್ರೈವೇಟೈಸೇಷನ್ ಆಗ್ತಾ ಇದೆ. ಅಲ್ಲಿ ಉದ್ಯೋಗಗಳು ಯಾರಾದರೂ ಪಾಪ ಇಲ್ಲಿ ಹೆಣ್ಮಕ್ಳು ಏನಾದರೂ ಅಪ್ಲೈ ಮಾಡ್ಕೊಂಡು ಗಂಡ್ಮಕ್ಳು ಯಾರಾದರೂ ಕೇಳಿ ಬಂದರೆ, ಅಲ್ಲಿ ಚೇರ್ಮನ್ ಹತ್ರ ನಾಗರಿಕರು ಬಿಡಿ ಹೋಗಲಿಕ್ಕೆ, ಒಂದು ಶಾಸಕನಾದವನು ಅಥವಾ ಮಾಜಿ ಶಾಸಕನಾದವನಿಗೂ ಸಮೇತ ಅಲ್ಲಿ ಅಪಾಯಿಂಟ್ಮೆಂಟ್ ಸಿಗೋದಿಲ್ಲ. ಅಂಥ ಒಂದು ದರ್ಪ ತೋಳಿನ ಅಧಿಕಾರಿ 7 ವರ್ಷದಿಂದ ತನ್ನ ಆಸ್ತಿಯ ಥರ ಜವಾಬ್ದಾರಿಯನ್ನು ಆ ಭಾಗದಲ್ಲಿ ತೆಗೆದುಕೊಂಡು ಅಲ್ಲಿ ಈ ಭಾಗದ ನಾಗರಿಕರಿಗೆ ಅನ್ಯಾಯ ಮಾಡುತ್ತಿರುವಂಥ ಅನೇಕ ದುರಂತ ಘಟನೆಗಳು ನಡೀತಾ ಇದ್ದವು. ಬಯಲಿಗೆಳಿಬೇಕು ಅಂತ ಹೇಳುವಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ನಾನು ಹೋದಂಥ ಕಾರ್ಯ, ನನ್ನಲ್ಲಿ ನಮ್ಮ ಪ್ರದೇಶದ ಒಬ್ಬ ಸಬ್ ಕಾಂಟ್ರಾಕ್ಟರ್ ನನ್ನೊಂದಿಗೆ ಬಂದು ಕೂತ್ಕೊಂಡು ಹೇಳ್ತಾರೆ, ನಾನು ಕೆಲಸ ಎಲ್ಲ ಮಾಡಿದ್ದೇನೆ, ನಿಖಿತಾ ಅಂತ ಹೇಳುವಂಥ ಒಂದು ಕನ್ಸ್ಟ್ರಕ್ಷನ್ ಕಂಪನಿಯ ಮೂಲಕ ಅವರು ಕೆಲಸ ಮಾಡ್ತಾ ಇದ್ದಾರೆ, ಸಬ್ ಕಾಂಟ್ರಾಕ್ಟರ್. ಆ ನಿಖಿತಾ ಕನ್ಸ್ಟ್ರಕ್ಷನ್ ಕಂಪನಿ ಬೆಂಗಳೂರಿನ ಮೂಲಕ ಕಂಪನಿ, ಅವರು ಇವರಿಗೆ ಸಬ್ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ, ಒಟ್ಟಿಗೆ ಆಗ್ತಾ ಇದೆ ಅವರು ಜನ ಅಂತ ಹೇಳಿ. ಅವರು ಕೆಲಸ ಮಾಡಿದಂಥ ಕೆಲಸ ತಿಂಗಳಿನ ಬಿಲ್ಲೂ ಸಿಕ್ಕಿದೆ. ಒಂದು ಬಿಲ್ಲು ಒಮ್ಮೆ ಸಬ್ಮಿಟ್ ಮಾಡಿದರೆ 2 ದಿವಸದಲ್ಲಿ ಸಿಗ್ತದೆ ಅವರಿಗೆ. ಅವರು ಏನೆಲ್ಲ ದುಡ್ಡನ್ನು ಹಾಕಿ ಆ ಭಾಗದಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಮಾಡಿದ ನಂತರ ಅವರಿಗೆ ಬಿಲ್ಲನ್ನು ಕೊಡ್ತಾರೆ, ಇವರು ಬಿಲ್ ಹಾಕಿದ್ದಾರೆ. ಇವತ್ತು ಅವರು ಕಾಂಟ್ರಾಕ್ಟ್ ನನ್ನ ಹತ್ರ ಬರೋದು ಅಂತ ಹೇಳಿದರೆ 2,60,00,000 ಬಿಲ್ ಆಗಬೇಕು. ಅವ್ರ ಪಾಪ ಇಲ್ಲಿ ಕಾಂಕ್ರೀಟ್ನವರಿಗೆ, ಅವರಿಗೆ, ಇವರಿಗೆ, ಸಿಮೆಂಟ್ನವರಿಗೆಲ್ಲ ಚೆಕ್ ಕೊಟ್ಟು ಭಾರಿ ಕೂಗಿಕೊಂಡಿದ್ದಾರೆ, ಚೆಕ್ ರಿಲೀಸ್ ಆಗ್ತದೆ ಅಂತೇಳಿ. ಏನೂ ಆಗಿಲ್ಲ. ಹಬ್ಬದ ದಿವಸ ಕೆಲವರಿಗೆ ಪೇಮೆಂಟ್ ಬೇಕು, ಅದಕ್ಕೂ ಆಗಿಲ್ಲ. ಲಾಸ್ಟಿಗೆ 3 ದಿವಸ 4 ದಿವಸದಲ್ಲಿ ಪೇಮೆಂಟ್ ಆಗ್ತಾಯಿಲ್ಲ. ಆ ಬಗ್ಗೆ ನಾನಲ್ಲಿ ಹೋಗಿ ಅವರ ಹತ್ರ ಕೇಳಿದೆ.
ಚೀಫ್ ಇಂಜಿನಿಯರ್. ಅವರು ಹೇಳಿದರು ಇದು 1.5 ಕೋಟಿ ರೂಪಾಯಿ ನಾವು ತಡೆ ಹಿಡಿದಿದ್ದೇವೆ, ಯಾಕೆಂತ ಹೇಳಿದರೆ ಅವರು ಕೆಲಸ 1 ತಿಂಗಳು ಲೇಟಾಗಿ ಮಾಡ್ತಾ ಇದ್ದಾರೆ, 1 ತಿಂಗಳು ಲೇಟಾಗಿದೆ ಮಾಡಲಿಕ್ಕೆ, ಅದಕ್ಕಾಗಿ ನಾವು ಮಾಡಿದ್ದೇವೆ ಅಂತ ಹೇಳಿದೆ. ನಾನು ಹೇಳಿದೆ ನಿಮ್ಮ ಕಾಂಟ್ರಾಕ್ಟ್ನ ಮೂಲಕ, ಅಗ್ರಿಮೆಂಟ್ನ ಮೂಲಕ ಅಥವಾ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ತರ್ತೇನೆ, ಇದರಲ್ಲಿ ಕ್ಲಿಯರ್ ಕಟ್ ಕಾನೂನೇ ಇದೆ. ಮಧ್ಯದಲ್ಲಿ 1.5 ಕೋಟಿಯನ್ನು ಹಿಡಿಯುವಂಥ ಕೆಲಸ ಮಾಡಲಿಕ್ಕಿಲ್ಲ. LD ಅಥವಾ ಇನ್ನೊಂದು ಅವ್ರು ಕಟ್ ಮಾಡೋದಾದ್ರೂ ಅವ್ರದ್ದು 2 ಕೋಟಿ ರೂಪಾಯಿ ಡೆಪಾಸಿಟ್ ಉಂಟು. ಆಮೇಲೆ ತಿಂಗಳಿಗೆ ಬಿಲ್ ಆದದ್ರಲ್ಲಿ 11 ಕೋಟಿ ಬಿಲ್ ಮಾಡಿದ್ದಾರೆ, 18 ಕೋಟಿ ಕೆಲಸ, ಅದರಲ್ಲಿ 11 ಕೋಟಿ ಬಿಲ್ ಮಾಡಿದ್ದಾರೆ. ಆ 11 ಕೋಟಿಯಲ್ಲಿ 2 ಕೋಟಿ ರೂಪಾಯಿ ದುಡ್ಡನ್ನು ಅವರು ಅಲ್ಲಿ ಡೆಪಾಸಿಟ್ ಆಗಿಟ್ಟು ಇಟ್ಟಿದ್ದಾರೆ. ಅವ್ರಿಗೆ 2.5 ಕೋಟಿ ಅಲ್ಲೇ ಇದೆ. ಆದ್ರೂ ಈ ದುಡ್ಡಿನಲ್ಲಿ ಪುನಃ ಕಟ್ ಮಾಡ್ತೇನೆ ಅಂತ ಹೇಳಿದ್ರು. ನಾನು ಚೀಫ್ ಇಂಜಿನಿಯರಿಗೆ ರಿಕ್ವೆಸ್ಟ್ ಮಾಡಿದಾಗ ಅವ್ರು ಭಾರಿ ಒಳ್ಳೆಯವರು, ಮಹಾರಾಷ್ಟ್ರ ಭಾಗದವರು ಚೀಫ್ ಇಂಜಿನಿಯರ್. ಅವ್ರು ಹೇಳ್ತಾರೆ ಇಲ್ಲ, ನಾನು ಅದು ಅನ್ಯಾಯ, 5 ಲಕ್ಷ ಮಾತ್ರ ನಾನು ಹೋಲ್ಡ್ ಮಾಡಿ ಅವ್ರ ಬಿಲ್ಲನ್ನು ಪಾಸ್ ಮಾಡ್ತೇನೆ, ಅವರಿಗೆ ಪುನಃ ಕೆಲಸ ಆಗಲಿಕ್ಕೆ ಉಂಟು, ಅಲ್ಲಿ ಇನ್ನೊಮ್ಮೆ ಅವ್ರದ್ದು ಬಿಲ್ ಆಗಲಿಕ್ಕೆ ಉಂಟು, ಇನ್ನೊಮ್ಮೆ ಬಿಲ್ ಆಗಲಿಕ್ಕೆ 1,000 ಕೊಟ್ಟಿದ್ದೇನೆ ಮಾಡ್ತೇನೆ ಅಂತ ಹೇಳಿದ್ರು. ನಾನು ನ್ಯಾಯ ಕೊಡ್ತಾರೆ ಅಂತೇಳಿ ಹೋದೆ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅದು ಆಗಲಿಲ್ಲ, ಇವರು ಕಳಿಸಿದ್ದನ್ನು ವಾಪಸ್ ಕಳಿಸಿದ್ದಾರೆ ಫೈನಾನ್ಸ್ನವರು. ನಾನು ಪುನಃ ಅವ್ರ ಹತ್ರ ಕೇಳುವಾಗ ಹೇಳಿದ್ರು ಅದು ಡೆಪ್ಟಿ ಚೇರ್ಮನ್ ಅನ್ನು ಮೀಟ್ ಆಗಬೇಕು. ಡೆಪ್ಟಿ ಚೇರ್ಮನ್ ಅವರನ್ನು ಹೋಗಿ ನಾನು 4 ಗಂಟೆಗೆ ಹೋಗ್ತೇನೆ ಮೀಟ್ ಆಗಲಿಕ್ಕೆ. ಅಲ್ಲಿ CC ಕ್ಯಾಮರಾ ಇಟ್ಟಿದ್ದಾರೆ, ನಾವು ಭಾಗಿಯಾಗಿದ್ದ ಸರ್ಕಾರಿ ಕಚೇರಿ. ಆ CC ಕ್ಯಾಮರಾ ನೋಡಿದರೆ ತಮ್ಗೆ ಗೊತ್ತಾಗ್ತದೆ. ಅಲ್ಲಿ 4 ಗಂಟೆ ಹೋದಾಗ ಅವರು ಹೇಳ್ತಾರೆ ಅವರು ಬೋರ್ಡ್ ಮೀಟಿಂಗಲ್ಲಿದ್ದಾರೆ, ಬರಲಿಕ್ಕಾಗುತ್ತೆ. ಆಯ್ತು, ಎಸ್. 6 ಗಂಟೆಗೆ ಹೋದರೆ ಪುನಃ 7 ಗಂಟೆವರೆಗೆ ಕಾದಿಲ್ಲ ಕೆಳಗಡೆ. 7 ಗಂಟೆಗೆ ಅವರು 6:30 ಬರ್ತಾರೆ, ಅವರ ಕಚೇರಿಗೆ ನಾನು 7 ಗಂಟೆಗೆ ಹೋಗ್ತೇನೆ. 7:40 ಅವರ ಕಚೇರಿಯಲ್ಲಿ, ಅವರ ಕಚೇರಿ ಒಳಗಡೆ ಆದರೆ ಅದರ ಈ ಕಡೆ PA ಕಚೇರಿ ಉಂಟು. PA ಕಚೇರಿಯಲ್ಲಿ PA ಅವರು ಭಾಳ ಒಳ್ಳೆಯವರು, ಮಂಗಳೂರಿನವರೇ. ಅವ್ರ ಹತ್ರ ಕೂತ್ಕೊಂಡು ಎಲ್ಲ ಇದು ಮಾತನಾಡಿಕೊಂಡು ಮೇಡಮ್ ಸ್ವಲ್ಪ ಏನೋ ಬೇರೆ ಕೆಲಸದಲ್ಲಿದ್ದಾರೆ, ಒಳಗೆ ಬಿಡ್ತೇನೆ ಅಂತ ಹೇಳಿದ್ರು. ಅವ್ರಿಗೆ ಹೇಳಿದ್ದಾರೆ. ಅವ್ರು ಹಾಗೆ ನಿಲ್ಲಿಕ್ಕೆ ಹೇಳಿದರು, ಒಳಗೆ ಬಿಡಲಿಕ್ಕೆ ಹೇಳಿಲ್ಲ, ಪರವಾಗಿಲ್ಲ. ಬೇರೆ ಯಾವ ಕಚೇರಿ ಆದರೂ MLA ಅಥವಾ ಮಾಜಿ MLA ಬಂದರೆ ಏನು ಅಂತೇಳಿ ಕೇಳಿಕೊಂಡು ಒಂದು ಅವರ ಕಳಕಳಿ ಏನು ಅಂತ ಕೇಳುವಂಥ ಮಾತಿದೆ. ಮೀನು ಹಿಡಲಿಕ್ಕೆ ಮೀನುಗಾರರಿಗೆ ನಾನು ಅವಕಾಶ ಮಾಡಿಕೊಡ್ತೀನಿ. ಈಗ ಅವಕಾಶಗಳನ್ನೆಲ್ಲ ಬಂದು ಮಾಡಿದ್ದಾರೆ. ಬಹುಶಃ ಈಗ ಅಲ್ಲಿ ದೊಡ್ಡ ದೊಡ್ಡ ಹೊರಗಿನ ರಾಜ್ಯದವರು ಡಾಮಾರಿನ ಟ್ಯಾಂಕ್ ಪ್ಯಾಡನ್ನು ಎಷ್ಟಿದ್ದಾರೆ ಇದ್ದಾವಂತೆ ಅಂದರೆ ತಮ್ಗೆ ಗೊತ್ತಿರಲಿಕ್ಕಿಲ್ಲ. ಎಲ್ಲ ಮಲಿನವಾಗಿ ಅದು ಸಮುದ್ರ ಸೇರ್ತಾ ಇದೆ. ಅದೇ ಥರ ಕೆಮಿಕಲ್ ಕೆಮಿಕಲ್ಲು ನಿಮ್ಮ BASFಗೆ ಬರುವಂಥ ಕೆಮಿಕಲ್ಲು, ಅಲ್ಲಿಗೆ SEZಗೆ ಬರುವಂಥ ಅನೇಕ ಕೆಮಿಕಲ್ಗಳು ಅಲ್ಲೇ ಟ್ಯಾಂಕ್ ಮಾಡಿಕೊಂಡು ಅಲ್ಲೇ ನಿರ್ಮಿಸಿದ್ದಾರೆ. ಇವತ್ತು ಹೊರಗಿನ ರಾಜ್ಯದವರಿಗೆ ಯಾವ ರೀತಿಯಲ್ಲಿ ಬೇಕು ಅವ್ರು ಕೇಳಿದ ತಕ್ಷಣ ಕೆಲಸ. പക്ഷേ ಈ ಭಾಗದಲ್ಲಿ ಅದು ಶ್ರೀನಿವಾಸ ಹಾಸ್ಪಿಟಲ್ನವರದ್ದು ಒಂದು ಬರ್ತಾ ಉಂಟು. ಅದನ್ನು ಭಾಳ ವೆಸ್ಟರ್ನ್ ಇಂಟ್ರೆಸ್ಟಿಂದ ಅಲ್ಲಿ ಅವರ ಪತ್ನಿ ಅಲ್ಲಿ ಉದ್ಯೋಗದಲ್ಲಿದ್ದಾರೆ, ಅವರಿಗೆ ಅನುಕೂಲ ಮಾಡಿ ಅಲ್ಲಿ ಮಾಡಿದ್ದಾರೆ. ಮಾಡಲಿ, ಅಲ್ಲಿ ಹಾಸ್ಪಿಟಲ್ ಮಾಡುವಂಥದ್ದು ಅದು ಒಳ್ಳೆಯ ಕೆಲಸ ಮಾಡಲಿ, ಆದರೆ ಅವರಿಗೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಾನು ಕೇಳುವಂತಹದ್ದು ಜನರಿಗೆ ತೊಂದರೆ ಆದಂಥ ಸಂದರ್ಭ ಕಾನೂನಿನ ಪ್ರಕಾರದಲ್ಲಿ ಎಲ್ಲೂ ಇಲ್ಲ, ಕಟ್ ಮಾಡಬೇಕು ಅಂತ ಈ ನ್ಯಾಯವನ್ನು ಕೇಳ್ಕೊಂಡು ಬಂದರೆ ನಮ್ಮ ಮೇಲೇ ಈ ಥರ ಕಾನೂನನ್ನು ಹಾಕಿದರೆ ಜನಸಾಮಾನ್ಯರ ಪರಿಸ್ಥಿತಿ ಏನಾಗ್ಬೋದು? ಅಲ್ಲಿ ಯಾರು ಮಾತನಾಡುವಾಗಿಲ್ಲ ಅಧಿಕಾರಿಗಳು. ಬಹುಶಃ ಮಿಲಿಟ್ರಿ ಯಾವ ರೀತಿಯಲ್ಲಿ ಇದು ಹೇಳ್ತಾರೆ, ಅವರೆಲ್ಲ ಗಪ್ ಚುಪ್ ಚೇರ್ಮನ್ ಬಂದರೆ ಗಪ್ ಚುಪ್. ಇಂಥ ಚೇರ್ಮನ್ ಕರ್ಮಗಾಡನ್ನು ಕೆಲವು ಬಯಲಿಗೆ ಹೇಳ್ತೇನೆ. ಈ ಟ್ಯಾಕ್ಸಿ ಮಾಡಿ ಗಾಡಿ ಕೊಡ್ತಾರೆ ಅವರಿಗೆ, ಟ್ಯಾಕ್ಸಿ ಗಾಡಿ, ಅದು ಅವರು ಎಲ್ಲೋ ಬೋರ್ಡ್ ಇರ್ತದೆ, ಆ ಬೋರ್ಡನ್ನು ಸಮೇತ ಕಪ್ಪು ಬೋರ್ಡ್ ಮಾಡಿಕೊಂಡು ಇವರು ಪ್ರೈವೇಟ್ ಗಾಡಿ ಥರ ಹೋಗ್ಬೇಕು ಅಂತ ಹೇಳುವಂಥ ಆದೇಶ. ಆ ಥರ ಹೋದಂಥ ನಿದರ್ಶನಗಳಿದ್ದಾವೆ. ಇವತ್ತಿವರಿಗೆ 55 ಲಕ್ಷದ ಕಾರು, ಈ ಹಿಂದೆ ಎಲ್ಲ ಯಾವುದೇ ಅಧ್ಯಕ್ಷರಿಗಿಲ್ಲದಂಥ ರೀತಿಯಲ್ಲಿ ಡೆಪ್ಟಿ ಚೇರ್ಮನ್ಗೆ 35 ಲಕ್ಷದ ಕಾರು. ಇದೆಲ್ಲ ಹೀಗೆ ಬಂದಂಥ ವಿಷಯ. ಮತ್ತು ಆ ಭಾಗದಲ್ಲಿ ಮೀನಿನ ಸಂತತಿ ಕಮ್ಮಿಯಾಗಿದೆ. ಈ ಭಾಗದಲ್ಲಿ ಜನರಿಗೆ ಕ್ಯಾನ್ಸರ್ ಅದು ಇದಂತೇಳಿ ನಮ್ಮ ಶಕ್ತಿ ಧಾರಣೆಯನ್ನು ನೋಡಬೇಕು. ಈಗ ನಾವು ಇಲ್ಲೇನಾದರೂ ಮಾಡಬೇಕಿದ್ರೆ, ನಮ್ಮ ಭೂಮಿಯಲ್ಲಿ ಮಾಡಬೇಕಿದ್ರೆ ಅದರ ಶಕ್ತಿ ಧಾರಣೆ, ಇದು ತಾಳ್ಕೊಳ್ಳುವಂಥ ಶಕ್ತಿ ಇದೆಯಾ, ಇದು ಮಾಡ್ಬೋದಾ, ಇದರಿಂದ ಜನರಿಗೆ ಏನು ತೊಂದರೆ ಉಂಟು, ಪರಿಸರಕ್ಕೆ ಏನು ತೊಂದರೆ ಉಂಟು ಅಂತ ಹೇಳುವಂಥ ಅಧ್ಯಯನವನ್ನು ಮಾಡದೆ ಇವತ್ತು ಪರಿಸರ ಇಲಾಖೆಗಳು ಸಮೇತ ಆ ಭಾಗದಲ್ಲಿ ಅನೇಕ, ಬಹುಶಃ ಬಳ್ಳಾರಿ ಆ ಕಡೆ ಈ ಕಡೆ ಇಲ್ಲ ಹೋಗಲಿಕ್ಕೆ ಪೆಟ್ಕೋಕು, ಆಮೇಲೆ ಕೋಲು, ಇದಕ್ಕೆ ಯಾವುದಕ್ಕೂ ಶೆಡ್ ಇಲ್ಲ.
ಟೋಲೆಲ್ಲ ಓಪನ್ ಯಾರ್ಡಲ್ಲಿ ಹಾಕ್ತಾರೆ. ಆ ಜಿಪ್ಸಮ್ ಅಥವಾ ಯಾವುದಾದ್ರೂ ಸಿಮೆಂಟ್ನ ಯಾವ ಎಲ್ಲ ಬರ್ತದೆ ಅದೆಲ್ಲಗಳನ್ನು ಓಪನ್ ಆಗ್ತಾರೆ. ಅದು ಓಪನ್ ಆಗಿ ಬಂದರೆ ಮಳೆ ನೀರಾಗಿ ಅದೆಲ್ಲ ಸಮುದ್ರ ಸೇರ್ತದೆ. ಮೀನುಗಳೆಲ್ಲ ವಿಷಕಾರಿಯಾಗಿ ಇವತ್ತು ಮೀನು ಸಿಗದಂಥ ಪರಿಸ್ಥಿತಿ ಆಗಿದೆ. ಜನರಿಗೆ ಯಾರಿಗಾದರೂ ಪೋರ್ಟ್ನಲ್ಲಿ ನಮ್ಮಲ್ಲಿ ಒಬ್ಬರು ಬಂದು ಭಾಳ ಹತ್ತಿರ SC ಪರಿಶಿಷ್ಟ ಜಾತಿಯವರು. ಮತ್ತೊಂದು ನಮ್ಮ ದೇವಿ ಪ್ರಸಾದ್ ಅವರ ಬಿಲ್ಲವ ಹೆಂಗಸು, ನನಗೆ ಕೆಲಸ ಬೇಕು ಸ್ವಲ್ಪ ರೆಕಮೆಂಡ್ ಮಾಡಿದ್ದೀನಿ. ಯಾರಿಗೂ ಊರಿನವರಿಗೆಲ್ಲ ಕೆಲಸ ಸಿಗುವಂಥ ಪರಿಸ್ಥಿತಿ ಇಲ್ಲ. ಇಲ್ಲಿ ಮ್ಯಾನ್ ಪವರ್ ಕಾಂಟ್ರಾಕ್ಟ್ ಕೊಟ್ಟಿದ್ದು ಯಾರಿಗೆ? ಗುಜರಾತ್ ಭಾಗದವರಿಗೆ, ಅದೇ ಥರ ನಾರ್ತ್ ಇಂಡಿಯನ್ಸಿಗೆಲ್ಲ. ನಮ್ಮವರಿಗೆ ಯಾರಿಗಾದರೂ ಒಂದು ಬರೀ ಗುಡಿಸುವಂಥ ಕೆಲಸ, ಏನಾದರೂ ಕ್ಲೀನಿಂಗ್ ಮಾಡುವಂಥ ಕೆಲಸವನ್ನು ಮಾತ್ರ ಕೊಟ್ಟಿದ್ದಾರೆ. ಪ್ರೈವೇಟೈಸೇಷನ್ ಆಗಿ ಒಳಗಡೆನೂ ಸಮೇತ ಅನೇಕ ಜನರಿಗೆ ಕೆಲಸ ಇಲ್ಲದಂಥ ಪರಿಸ್ಥಿತಿ ಆಗಿದೆ. ಬಹುಶಃ ಈ ಸತ್ಯಾಸತ್ಯತೆ ನನಗೆ ಇವತ್ತು ಈ ಥರ ಮಾಡಿದರು, ನನ್ನ ಮೇಲೆ ಈ ಕಾನೂನನ್ನು ಕ್ರಮವನ್ನು ವಿನಾಕಾರಣ ನಾನು ನನ್ನ ತಂದೆ ತಾಯಿ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ. ಆ ಹೆಂಗಸಿನ ಕಾರನ್ನು ಆ ಹೆಂಗಸಿನೊಂದಿಗೆ ಅನಾಗರಿಕವಾಗಿ ವರ್ತಿಸಿದ್ದೇನೆ ಅಂತ ಹೇಳಿದರೆ ನಾಳೆ ಗಲ್ಲು ಶಿಕ್ಷೆಗೂ ನಾನು ರೆಡಿಯಾಗಿದ್ದೇನೆ. ನಾನು ಗಲ್ಲಿಗೆ ಹಾಕೋದಾದ್ರೂ ನಾನು ರೆಡಿ. ಅಂತ ಅನಾಗರಿಕತೆ ನಾನು ಶಾಸಕನಾಗಿರುವಾಗಲೇ ಮಾಡಿ ಎಷ್ಟೋ IASಗಳು, ಎಷ್ಟೋ IPSಗಳು, ಎಷ್ಟೋ ಅಧಿಕಾರಿಗಳು, ನನಗಿಂತ ಸಣ್ಣ ಅಧಿಕಾರಿ ಆಗಿರ್ಬೋದು, ತಹಶೀಲ್ದಾರ್ ತನಕ ನಾವು ಸಾರ್ ಅಂತೇಳಿ ಭಾಳ ಚಂದದಲ್ಲಿ ಜನರ ಕೆಲಸ ಆಗಲಿ ನಿಟ್ಟಿನಲ್ಲಿ ಜನರೊಂದಿಗೆ ನಾವು ಸ್ಪಂದಿಸ್ತಾ ಇದ್ದೀವಿ. ಸರ್ ಈಗ ಅನ್ಯಾಯ ಆಗಿದೆ ನನಗೆ ಅಂತ ನೀವೇನು ಇದು ಮಾಡಬೇಡಿ, ನಾನು ಎಲ್ಲ ಇದನ್ನು ತರಿಸಿ ನಾನು ನೋಡ್ತೇನೆ, CCTVಯನ್ನು ತರಿಸ್ತೇನೆ. ನಾನು CCTV ಮಾತ್ರ ಅಲ್ಲ, ಆ ಚೀಫ್ ಇಂಜಿನಿಯರ್ ಪಾಪ ರೆಕಮೆಂಡ್ ಮಾಡಿ ಇವತ್ತು ಹೋಗುವಂಥ ದುಡ್ಡನ್ನು ಅವರ ಖಾತೆಗೆ ಕಳಿಸದೆ ಅವರಿಂದ ಸಾವಿರಾರು ಜನ ಇಲ್ಲಿ ಕೆಲಸ ಮಾಡಿದವರು, ಡ್ರೈವರ್ಗಳು, ಅದೇ ಥರ ಸಿಮೆಂಟ್ ಕಾಂಕ್ರೀಟ್ನವರು, ಸಿಮೆಂಟ್ ಡೀಲರ್ಶಿಪ್ಗಳು, ಎಲ್ರಿಗೂ ತೊಂದರೆ ಮಾಡುವಂಥ ಕೆಲಸ. ಅದರಲ್ಲಿ ಕೂಡ ಎತ್ತರಂತೆ ಅವ್ರದ್ದು ಟರ್ಮಿನೇಷನ್ ಮಾಡಿಬಿಟ್ಟಿದೆ. ಸ್ವಾಮಿ, ಈ ಪೋರ್ಟ್ ಬರಲಿಕ್ಕಾಗಿ ನಾವು ಎಷ್ಟೋ ಶ್ರಮ ಪಟ್ಟಿದ್ದೇವೆ ಅಂತ ಹೇಳುವಂಥ ನೋವನ್ನು ತಾವು ಚೇರ್ಮನ್ಗೆ ತರಬೇಕು. ಬಹುಶಃ ಅವರು ಹಿಂದೂ ಪೇಪರು ಅಥವಾ ಇಂಗ್ಲೀಷ್ ಪೇಪರಲ್ಲಿ ಹಿಂದೂ ಇಂಡಿಯನ್ ಎಕ್ಸ್ಪ್ರೆಸ್ ಎಲ್ಲ ಓದ್ತಾರೆ, ಕನ್ನಡ ಓದುವುದಿಲ್ಲ. ಆ ಹಿಂದೂ ಇಂಗ್ಲೀಷ್ ಪೇಪರಲ್ಲೂ ಸವಿವಾರವಾಗಿ ಇದನ್ನು ಬರುವಂಥ ರೀತಿಯಲ್ಲಿ ಅವರು ಪ್ರಕಟಿಸಬೇಕು ಅಂತ ಹೇಳುವಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಮತ್ತು ತಾವು ಸಮೇತ ಪೊಲೀಸ್ ಅಧಿಕಾರಿಗಳಲ್ಲಿ ಕೇಳಿ ನಾನು ಈಗ RTI ಆ್ಯಕ್ಟ್ ಮೂಲಕ ಆ ಪ್ರೊಸೀಡಿಂಗ್ಸನ್ನು ಮತ್ತು ಅವರ ಇದ್ರ ಕಚೇರಿ ಇದೆ, ಕಚೇರಿಯಲ್ಲಿ ಸಮೇತ CCTV ಈಗಿನ ರೂಲ್ಸಿನ ಪ್ರಕಾರ ಆ CCTVಯನ್ನು ಅವರು ತೆಗೆದು ಕೊಡಬೇಕು ಅಂತ ಹೇಳುವಂಥ RTI ಆ್ಯಕ್ಟಲ್ಲಿ ನಾನು ಕೇಳಿದ್ದೇನೆ. ನಾನಿದನ್ನು ಬಿಡುವುದಿಲ್ಲ. ಇಲ್ಲಿಗೆ ನನ್ನ ಮಾನ ನಷ್ಟ ಮಾಡಿದ್ದಾರೆ. ಈಗೊಂದು ಬಹಿರಂಗವಾಗಿ TV ಅವರು ಹೇಳ್ತಾ ಇದ್ದಾರೆ ಇವನು ಅವನು ಒಂದು 15 ನಿಮಿಷ ಇದ್ದಿದ್ರೆ ಮಾನಭಂಗ ಮಾಡ್ತಾ ಇದ್ದಾರೆ. ಅದನ್ನು ಕೇಳಿ ನೀವು ಕಣ್ಣೀರು ಬರ್ತದೆ. ಇಂಥ ಅನಾಗರಿಕತೆಗೆ ನಮ್ಮನ್ನು ಒಪ್ಪಿಕೊಳ್ಳಲಿಕ್ಕೆ ಕಾರಣ ಯಾರು? ಆದ್ದರಿಂದ ಈ ಪೋರ್ಟಿನ ಡೆಪ್ಟಿ ಚೇರ್ಮನ್ನ ವಿರುದ್ಧ ನಾನು 24 ಕೋಟಿ ಮಾನ ನಷ್ಟ ದಾವೆ ನಾನು ಹುಡ್ತಾ ಇದ್ದೇನೆ ಅಂತ ಹೇಳುವ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಇದರಿಂದ ನನಗೆ ತುಂಬ ಘಾಸಿಯಾಗಿದೆ. ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅಂತ ಹೇಳುವಂಥ ನಿವೇದನೆಯನ್ನು ನಾನು ಈ ಸಂದರ್ಭದಲ್ಲಿ ಮಾನ್ಯ ಪೊಲೀಸ್ ಅಧಿಕಾರಿಗಳ ಮೂಲಕ ಅವರಿಗೆ ತಿಳಿಸಲ್ಪಟ್ಟಿದ್ದೇನೆ. ಅವನು ಎಷ್ಟೇ ದರ್ಪಚರ್ಮದವನಾಗಿದೆ, ಅವನ ಅಹಂಕಾರ ಮಿತಿ ಮೀರಿದೆ. ಈಗ ಯಾವ ರೀತಿಯಲ್ಲಿ ಅಂತ ಹೇಳಿದರೆ 4 ತಿಂಗಳಲ್ಲಿ ನಾನು ರಿಟೈರ್ಡ್ ಆಗ್ತೇನೆ, ನನಗೆ ಯಾರು ಹೇಳುವವರಿಲ್ಲ ಕೇಳುವವರಿಲ್ಲ ಅಂತ ಹೇಳುವಂಥ ರೀತಿಯಲ್ಲಿ ವರ್ತಿಸ್ತಾನೆ. ಮತ್ತು ತಮ್ಮ ಗಮನಕ್ಕೆ ತರುವಂಥದ್ದೊಂದು ಕೋವಿಡ್ ಆದಂಥ ಸಂದರ್ಭ, ಈ ಭಾಗದಲ್ಲಿ ಜಾತಿ ಮತ ಭೇದವನ್ನು ಬಿತ್ತುವಂಥ ಚೇರ್ಮನ್ ಆಗಿದ್ದಾನೆ ಅವನು. ಆ ಸಂದರ್ಭದಲ್ಲಿ ಕೆಲವು ಕಾರ್ಪೊರೇಟ್ಗಳಿಗೆ ಮಾತ್ರ ಕರೆದು ಅವರ ಲೆಕ್ಕದಲ್ಲಿ ಬರ್ತದಲ್ಲಿ ರಿಹಾಬಿಲಿಟೇಷನ್ ಅವರಿಗೆ ಯಾರೆಲ್ಲ ಪುನರ್ವಸತಿಗೆ ಜಾಗ ಕೊಟ್ಟಿದ್ದಾರೆ ಕೃಷ್ಣಾಪುರ ಕಾಟಿಪಳ್ಳದಲ್ಲಿ ಅಲ್ಲಿನೂ ಸಮೇತ ಯಾರೆಲ್ಲ ಜಾತಿ ಮತ ಭೇದ ಬಿಟ್ಟು ಆ ಸರ್ಕಾರದ ಬಂದಂಥ ದುಡ್ಡನ್ನು ಫುಡ್ ಕಿಟ್ಗೆ ಕೊಟ್ಟಿದ್ದಾರೆ. ಕೊಟ್ಟದ್ದು ಇಲ್ಲಿಗೆ ಮಾತ್ರ ಅಲ್ಲ, ಕುಳಾಯಿ ಪ್ರದೇಶ, ಹೊಸಬೆಟ್ಟು ಪ್ರದೇಶ ಮತ್ತು ಆ ಕೃಷ್ಣಾಪುರದ ಕೆಲವೊಂದು ಪ್ರದೇಶದ ಮಾತ್ರ ಕೊಟ್ಟಿದ್ದಾರೆ. ಎಲ್ಲಿ ಮೈನಾರಿಟೀಸ್ಗಳಿದ್ದಾರೆ ಅಥವಾ ಎಲ್ಲಿ
ಪರಿಶಿಷ್ಟ ಜಾತಿಯವರಿಗೆ ಸಿಗಲಿಲ್ಲ. ಇಂಥ ಅನ್ಯಾಯವನ್ನು ಮಾಡಿದಂಥ ಅಂತಹ ಕೆಡುಕಣಿಗೆ ತಾವು ತಮ್ಮಲ್ಲಿರುವಂಥ ಶಕ್ತಿ ಇದೆ, ತಮ್ಮಂಥ ಶಕ್ತಿ ಯಾರಿಗೂ ಇಲ್ಲ. ಮಾಡೋದನ್ನು ಯಾವ ರೀತಿಯ ಕೋರ್ಟ್ನ ಅಧಿಕಾರಿಗಳು ಮಾಡ್ತಾರೆ ಅದನ್ನು ಜನರ ಗಮನಕ್ಕೆ ತರುವಂತಹ ಸತ್ಯಾವರತೆ ಮಾಡಬೇಕು ಅಂತ ಹೇಳುವಂಥ ಮಾತನ್ನು ಹೇಳಿದೆ. ಮತ್ತು ತಮಗೆ ಆ ವರದಿಯನ್ನು ನಾನು ತೋರಿಸ್ತೇನೆ, ಫ್ರೀಡಮ್ ಟಿವಿ ಅವರು ಮಾಡಿದ್ದು. ದಯವಿಟ್ಟು ಫ್ರೀಡಮ್ ಟಿವಿ ಅವರಿಗೂ ನಾನು ಕೇಳ್ತೇನೆ, ಯಾವುದೇ ವಿಷಯದ ಸತ್ಯ ಅರಿಯದೆ ಏನೋ ಒಂದು ಶಾಸಕ ಏನೊಂದು ಮುಸ್ಲಿಂ ಇದ್ದಾನೆ ಅಂತೇಳಿ ಬಾಯಿಗೆ ಬಂದಾಗೆಲ್ಲ ಬದಲೋದು ಬೇಡ. ದಯವಿಟ್ಟು ಬಹಿರಂಗವಾಗಿ ನಿಮಗೆ ನಾನು ಓಪನ್ ಆಗಿ ಸತ್ಯಾಸತ್ಯತೆಯನ್ನು ಅರಿಯಿರಿ. ತಪ್ಪಿದ್ರೆ ನಮಗೆ ಕಷ್ಟ ಕಡೆ ಶಿಕ್ಷೆ, ಗಲ್ಲು ಶಿಕ್ಷೆ ಎನ್ನುವುದು ನಾವು ಸ್ವೀಕರಿಸಲಿಕ್ಕೆ ರೆಡಿ ಇದ್ದೀವಿ. ಧನ್ಯವಾದ. ಅವರ ಕೆಲಸೆಲ್ಲ ಆಗಿ ಬಿಟ್ಟು ಅವರ ಕಚೇರಿ ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ನೀವು CCTV ಇದ್ದರೆ ನಾಳೆ ಎಲ್ಲ ನೋಡಬೇಕು. ಹೊರಗಡೆ ಬಂದಾಗ ಮಹಿಳೆ, ಪಾಪ ನನ್ನ ತಾಯಿಯ ಥರ, ನನ್ನ ಹಿರಿಯ ಅಕ್ಕನ ಸಹ ಒಂದು ಪ್ರಾಯ ಆಗಿತ್ತು. ನಾನು ಅವ್ರ ಹತ್ರ ಫೋಲ್ಡೆಡ್ ಹ್ಯಾಂಡ್ ಅವ್ರ ಹತ್ರ ಕೈ ಮುಂದೆ ಕೇಳಿದೆ, ನೋಡಿ ಅನ್ಯಾಯ, ಅವರು ಕೂಗ್ತಾ ಇದ್ದಾರೆ, ದಯವಿಟ್ಟು ಅವರಿಗೆ ಒಂದು ಹೆಲ್ಪ್ ಮಾಡಿ. ಯಾರು ಹೇಳಿದ್ದು, ನಾನೆಲ್ಲ ಒಂದು ಚೀಫ್ ಇಂಜಿನಿಯರೇ ಮಾಡಬೇಕು ಹಾಗೆ ಅಂತೇಳಿ ನನ್ನ ಎದುರಿಗೆ ಚೀಫ್ ಇಂಜಿನಿಯರ್ಗೆ ಫೋನ್ ಮಾಡಿ ಅದನ್ನು ಅವ್ರದ್ದು ದುಡ್ಡು ಏನುಂಟು ಅವ್ರಿಗೆ ನನ್ನ ಹತ್ರ ಕಳಿಸಿದ್ದು ಹಾಗೆ ಅಂತ. ನಾನು ನಿಮ್ಮ ಹತ್ರ ಬರಲಿಕ್ಕೆ ನಮ್ಗೆ ಗೊತ್ತೇ ಇಲ್ಲ ಮೇಡಮ್, ಅವರು ಹೇಳಿದ್ದಕ್ಕೆ ನಾವು ನಿಮ್ಮ ಹತ್ರ ಬಂದದ್ದು, ನಮಗೆಲ್ಲ ನಿಮ್ಮ ಹತ್ರ ಯಾಕೆ ಬರ್ತೇವೆ ಅಂತೇಳಿ ಹೇಳುವಂಥ ಮಾತನ್ನು ಹೇಳಿದರು. ಇದನ್ನೆಲ್ಲ ಹೇಳಿ ಮಾತನಾಡಿಕೊಂಡು ಆಯಿತು ನಾನು ಚೀಫ್ ಇಂಜಿನಿಯರ್ಗೆ ಹೇಳ್ತೇನೆ ಅಂತೆಲ್ಲ ಹೇಳಿದರು. ನಾನು ಅಲ್ಲಿ ಮಾತನಾಡಿಕೊಂಡು ಒಂದೇ ಒಂದು ಅನ್ಪಾರ್ಲಿಮೆಂಟ್ರಿ ವರ್ಡ್, ಅದು ಗಂಡಸಾಗಿದ್ದರೆ ಬೇರೆ ಒಂದು ಹೇಳ್ಬೋದು, ಯಾರಾದರೂ ಆಪಾದನೆ ಮಾಡಿ, ಹೆಂಗಸು ನನ್ನ ಅಕ್ಕನ ಥರ ಹೆಂಗಸು. ಆಮೇಲೆ ಅಷ್ಟು ಮಾತನಾಡಿಕೊಂಡು ಅವ್ರು ಬರುವಾಗ ಕಾರ್ನ ಹತ್ರ ಬಂದು ಸಮೇತ ಕೈ ಮುಗಿದು ವಿದ್ ಭಾರತೀಯ ನಾಗರಿಕನಾಗಿ ನಾನು ನಮಸ್ತೆಯನ್ನು ಮಾಡಿ ಅವ್ರ ಕಾರ್ನಲ್ಲಿ ಹೋಗ್ತಾರೆ. ಮರುದಿವಸ 10ನೇ ತಾರೀಕಿಗೆ 26 ಗಂಟೆ ಕಳೆದು ಅವರು ಹೋಗೋದಿಲ್ಲ, ಸೆಕ್ರೆಟ್ರಿ ಹೋಗಿ ಮತ್ತೊಂದು ಲೀಗಲ್ ಅಡ್ವೈಸರ್ ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ಅವರು ಇಂಥ ಇದನ್ನು ಆರೋಗ್ಯ ಕೆಲಸಕ್ಕೆ ಅಡ್ಡಪಡಿಸಿದ್ದಾರೆ, ಹಾಗೆ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ ಮತ್ತು ಕಾರನ್ನು ತಡೆದು ನಿಲ್ಲಿಸಿದ್ದಾರೆ ಅಂತ ಹೇಳುವಂಥ ಸುಳ್ಳು ಆಪಾದನೆಯನ್ನು ಮಾಡಿ ನನ್ನ ಮೇಲೆ 4-5 ಕಾನೂನುಗಳನ್ನು ಹಾಕಿ ನನಗೆ ಕೇಸ್ ಹಾಕಿದ್ದಾರೆ. ನಾನು ಇನ್ಸ್ಪೆಕ್ಟ್ರಿಗೆ ಕೇಳಿದೆ ಫೋನ್ ಮಾಡಿ, ನನಗೆ ಆ ಮರುದಿವಸ ಗೊತ್ತದು. ನಾನು ಮರುದಿವಸ ಬೆಳಗ್ಗೆ ಬೆಂಗಳೂರಿಗೆ ಹೋಗೋ ಮಧ್ಯಾಹ್ನ 11 ಗಂಟೆಗೆ ಯಾರೋ ಫೋನ್ ಮಾಡಿದರು ಹೀಗೆ ಅಂತ. ನಾನು ಕೇಳಿದೆ ನಿನ್ನೆ ದಿವಸ ಬೆಳಗ್ಗೆ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿದೆ, ಏನು ಇನ್ಸ್ಪೆಕ್ಟ್ರೆ ನನಗೆ ವಿಷಯನೇ ಗೊತ್ತಿಲ್ಲ, ಏನಿದು ವಿಷಯ ಇದು, ನೀವು ಕೇಸ್ ಹಾಕಿದ್ದೀರ? ಅಲ್ಲ, ಅವರು ಬಂದು ಹಾಗೆ ಹೇಳಿದರು. ಹೇಳಿದ್ರ ಮೇಲೆ ನಾವು ಅದನ್ನು ಮಾಡಬೇಕಾದ್ರೆ ತುಂಬ ಅವನು ಅಲ್ಲಿ ನಮ್ಮನ್ನು ಒಳಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಚೇರ್ಮನು. ಅಲ್ಲಿ ಒಂದು ಟೆರಿಟರಿ ಥರ ಆಗಿದೆ, ಅವರು CF ಪರ್ಮಿಷನ್ ಕೇಳ್ಕೊಂಡು ಹೋಗಬೇಕು ಹಾಗೆ ಇದೆ ಅಂತೇಳಿ ನಮಗೂ ಇದಿಲ್ಲ. ಆದರೆ ಅವರು ಒತ್ತಡಕ್ಕಾಗಿ ನಾನು ಒಂದು ನನ್ನ ಮೇಲೆ ಇನ್ನೂ ಆಪಾದನೆ ಮೇಲೆ ಆಡಬೇಡ, ನಾನು ಒಂದು ಮುಸ್ಲಿಮ್ ಅಲ್ವಾ, ಯಾಕೆ ಮಾಡಿಲ್ಲ ಅಂತ ಮಾಡೋದು ಬೇಡ ಅಂತೇಳಿ ನಾನು ಕೇಸ್ ಹಾಕಿದ್ದೀನಿ. ಆದರೆ ನಾನು ಮುಸ್ಲಿಮ್ ಆದರೆ ನೀವು ಕೇಸ್ ಹಾಕೋದು ಅಂತ ಹೇಳಿದರೆ ತಪ್ಪು ಮಾಡಿದರೆ ಮಾತ್ರ ಅಲ್ಲ ಸ್ವಾಮಿ ಹಾಕೋದು. ನೀವು ಯಾಕೆ ಹಾಕಿದ್ದೀರಾ, ಯಾವ ರೀತಿಯಲ್ಲಿ ಹಾಕಿದ್ದೀರಾ? CCTV ಅಂತ ತಂದು ಬಿಡಿಸಿದ್ದೀರಾ? ಅಲ್ಲ, CCTV ನಾವು ತಂದು ನೋಡಿದೆವು, ಪಾಪ ಅದರಲ್ಲಿ ತಾವು ಏನೂ ಮಾತನಾಡಿಲ್ಲ ಅಂತ ಮಾತೇ ಇಲ್ಲ. ಮತ್ತು ತಾವು ಕೈ ಮುಗಿದು ಬಂದು ಹೋಗೋದು, ಅವರನ್ನು ಬೀಳ್ಕೊಡಿ ಮಾಡೋದು ಅವ್ರು ಕೇಳಿದ್ರಂತೆ. ಆ ಟೈಮಲ್ಲಿ ಅವ್ರು ಬಂದು ಅಷ್ಟು ಚಂದದಲ್ಲಿ ಮಾತನಾಡಿ ಕೈ ಮುಗಿದೆಲ್ಲ ಕೇಳ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ನೀವು ಇಷ್ಟು ಲೇಟಾಗಿ ಯಾಕೆ ಬಂದದ್ದು, 26 ಗಂಟೆ ಬಿಟ್ಟು ಕೇಸ್ ಮಾಡಿದ್ರು, ನಾವು ಇಲ್ಲೇ ಪಕ್ಕದಲ್ಲಿದ್ದೇವಲ್ಲ ಕೋರ್ಟಿದ್ದು, ಅಲ್ಲಿ ಒಂದು ಫೋನ್ ಮಾಡಿದ್ರೆ ನಾವು ಕೂಡಲೇ ಬರ್ತಾ ಇದ್ದೇವಲ್ಲ, ಅಥವಾ ನಿಮ್ಮ CSF ಇದ್ದಾರಲ್ಲ ರಕ್ಷಣೆ ಮಾಡುವಂಥವ್ರು ಅವ್ರು ಬರ್ತಾ ಇದ್ರಲ್ಲ ಏನಂದರೆ ಇದೆಲ್ಲ ಕ್ವಶನನ್ನು ಕೇಳಿದ್ರಂತೆ. ಇದು ಯಾವುದಕ್ಕೂ ಹಾಕದೆ ಅವರು ಪಾಪ ಸೆಕ್ರೆಟ್ರಿ ಹೇಳಿದ್ರಂತೆ, ಸೆಕ್ರೆಟ್ರಿಗೆ ಕೇಳಬೇಕು, ತಾವು ಇನ್ಸ್ಪೆಕ್ಟರ್ಗೆ ಕೇಳಬೇಕು. ಅದನ್ನು ಅಲ್ಲಲ್ಲೇ ನೆಗೋಷಿಯೇಷನ್ ಮಾಡಿ ಅವರನ್ನು ಕರೆಸ್ತೇನೆ ನಾವು ಮುಗಿಸುವ ಅಂತೇಳಿ ಹೇಳಿದ್ರಂತೆ. ಅದಕ್ಕೆ ಅವರು ಒಪ್ಪಿದ್ರಂತೆ. ಆಗ ಪುನಃ 10 ನಿಮಿಷ ಬಿಟ್ಟು ಹೇಳ್ತಾರಂತೆ, ಚೇರ್ಮನ್ನಿಂದ ಕಾಲ್ ಬಂದಿದೆ, ಇಲ್ಲದು ಕೇಸೇ ಮಾಡಬೇಕಂತೇಳಿ ಮಾತನ್ನು ಮಾಡ್ತಾರೆ. ನಾನು ಈ ಭಾಗದ ನಾಗರಿಕನಾಗಿ ಜನರ ತೊಂದರೆಗೆ, ನನ್ನ ಕೆಲಸವು ನನ್ನದು 18 ಸಮಸ್ಯೆ ಉಂಟು, ಅದನ್ನು ಬಿಟ್ಟು ಜನರ ತೊಂದರೆಗಾಗಿ ಈ ಕೋರ್ಟ್ನ ಅಧಿಕಾರಿಗಳು ಮಾಡುವಂತಹ ದರ್ಪಕ್ಕೆ
ನಾನು ಅಲ್ಲಿಗೆ ಹೋಗಿ ಪರಿಪರಿಯಾಗಿ ಅವರನ್ನು ಕೋರಿಕೊಂಡು ಇವತ್ತು ಆ ಹೆಂಗಸನ್ನು ಬಿಟ್ಟು ಒಂದು ಸೆಕ್ರೆಟರಿಯ ಮೂಲಕ 26 ಗಂಟೆ ನಂತರ ಒಂದು ಕೇಸನ್ನು ದಾಖಲಿಸ್ತಾದ್ರೆ ನಾವು ಸಾಮಾನ್ಯ ಜನರು ಬಿಡಿ, ಒಂದು XMLA ಆಗಿದ್ದುಕೊಂಡು ಇಂಥ ದರ್ಪ ಕೆಲಸವನ್ನು ಮಾಡುವಂತಹ ಆ ಅಧಿಕಾರಿ ನಮ್ಮ ಜಿಲ್ಲೆಯಲ್ಲಿದ್ದಾರೆ ಅಂತ ಹೇಳಿದರೆ ಅವರ ಕರ್ಮಕಾಂಡಗಳನ್ನೆಲ್ಲ ಹಾಕಿದ್ದೇನೆ. ತಾವು ಗೊತ್ತಿರ್ಬೋದು, ತಾವು ಬೀಚಿಗೆ ಹೋಗಿದ್ರೆ ನಮ್ಮ ಸಣ್ಣದಿರುವಾಗೆಲ್ಲ ಬೀಚಲ್ಲೇ ಆಡ್ತಾಯಿತ್ತು. ಅಲ್ಲೆಲ್ಲ ರಂಪಣಿಯಲ್ಲಿ ಮೀನು ಗೀನೆಲ್ಲ ಸಿಗ್ತಾಯಿತ್ತು. ಈಗ ಅಲ್ಲಿ ಮೀನುಗಾರಿಕೆಲ್ಲ ನಿಷೇಧಿಸಿದ್ದಾರೆ. ಮಳೆಗಾಲ ಸಂದರ್ಭದಲ್ಲಿ ನಾನು ಹೋಗಿ ಅವರ ದುಡ್ಡನ್ನು ನನಗೆ ₹1 ಅವ್ರಿಗೆ ಬೇಡ, ಪಾಪ ಹೆಂಗಸು ಕ್ಷಮೆ ಕೇಳಿ ನಮ್ಮಿಂದ ತಪ್ಪಾಗಿದೆ, ಸುಳ್ಳನ್ನು ಹೇಳ್ತಾರೆ. ಒಂದು ಅಧಿಕಾರಿಯಾಗಿ ಆ ಥರ ಸುಳ್ಳನ್ನು ಅವರ ಹೆಸರಿನಲ್ಲಿ ಹೆಂಗಸಿನ ಹೆಸರಲ್ಲಿ ಮಾಡಿಸಿದ್ರು ಚೇರ್ಮನ್. ಪಾಪ ಹೋದರೆ ಆ ಹೆಂಗಸಿದ್ದೀಗ ಅವರು ಹೇಳಿದರೆ ನನಗೆ ₹1 ಬೇಡ, ನಾನು ಫ್ರೀಯಾಗಿ ಬಿಡ್ತೇನೆ, ಅವರ ದುಡ್ಡು ಕೊಡಬೇಕು, ಅವರ ಕೆಲಸ ಶುಚಿತ್ವವಾಗಿ ಆಗಬೇಕು, ಇಲ್ದಿದ್ರೆ ನಾನು ಸುಪ್ರೀಂ ಕೋರ್ಟ್ ಸದ್ಯದಲ್ಲೇ ರಾಜಕೀಯ ರಹಿತವಾಗಿ ಈ ದರ್ಪ ಅಧಿಕಾರಿಯ ವಿರುದ್ಧ ಅಲ್ಲಿ ನಾನು ಮಾತ್ರ ಒಬ್ಬರಿಗೆ ನಾನು ಹೇಳಿದಂಥ ಜನ ಅಲ್ಲ, ಈ ವಿಷಯ ಆದಮೇಲೆ ನನಗೆ 5 ಕಾಂಟ್ರಾಕ್ಟ್ಗಳನ್ನ ಫೋನ್ ಮಾಡ್ತಾ ಇದ್ದಾರೆ. ಸ್ವಾಮಿ ನಮ್ಮದು ದುಡ್ಡನ್ನು ಕೊಡೋದೇ 4 ವರ್ಷ ಆಯಿತು, ನಮ್ಮದು ದುಡ್ಡು ಕೊಡೋದೇ 4 ವರ್ಷ 3 ವರ್ಷ ಆಯಿತು, ನಮಗೆ ನೀವು ನ್ಯಾಯ ಕೊಡಿಸ್ಬೇಕು, ನೀವು ಮಾತ್ರ ಅವನಿಗೆ ಅಂಕುಶ ಹಾಕಿದ್ದೀರಾ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಅನೇಕ ಜನರಿಗೆ ಅನ್ಯಾಯ ಆಗಿದೆ. ನಾನು ಈ ಸಂದರ್ಭದಲ್ಲಿ ಆ ಭಾಗದ ಜನಪ್ರತಿನಿಧಿಯಾಗಿರುವಂಥ, ಯಾಕೆಂದರೆ ಅದು ಸ್ಟೇಟ್ ಗೌರ್ಮೆಂಟಿಗೆ ಬರೋದಿಲ್ಲ, MP ಗೆ ಬರ್ತದೆ. ನೀವು ಕೇಳಿ, ಮಾನ್ಯ ಸಂಸತ್ ಸದಸ್ಯರಿಗೆ ಈ ಘಟನೆ ಆಗುವ ಮುಂಚೆ ಕಾಲ್ ಮಾಡಿದ್ದೇನೆ, ದಯವಿಟ್ಟು ನೀವು ಅಧಿಕಾರಿಗೆ ಹೇಳಿ, ಚೇರ್ಮನ್ಗೆ ಹೇಳಿ, ಅವರಿಂದ ಈ ದುಡ್ಡನ್ನು ಮಾಡಿಸಿ. ಆ ಪಾಪದವರು ಇದಾಗ್ತಾಯಿದ್ದಾರೆ. ಅವರು ಸಮೇತ ಚೌಟಾರ್ ಅವರು ಮರುದಿವಸ ಬೆಂಗಳೂರು ಇಲ್ಲಿಗೆ ಹೋಗಿದ್ದಾರೆ, ಡೆಲ್ಲಿಗೆ. ಅವರು ನನ್ನ ಮಾತನ್ನು ಕೇಳಿಕೊಂಡು ನಿನ್ನೆ ದಿವಸ ಮಾತನಾಡಲಿಕ್ಕಾಗಿಲ್ಲ, ಇವತ್ತು ಮಾತನಾಡ್ತೇನೆ ಅಂತ ಹೇಳಿ ಮಾತನಾಡಿದ್ದಾರೆ. ಅಂತ ಹೇಳುವಂಥ ಮಾತನ್ನು ನಿನಗೆ ಅವರು ಕಟೀಲು ನಮ್ಮ ದೇವಸ್ಥಾನ ಇದೆ, ಅವರ ಮಗಳದ್ದು ಅರ್ಚಕರ ಮಗಳದ್ದು ಮದುವೆ ಇತ್ತು, ನಾನು ಹೋಗಿದ್ದೆ, ಅಲ್ಲಿ ಸಂಸತ್ ಸದಸ್ಯರು ಸಿಕ್ಕಿದ್ರು, ಅವರಿಗೂ ಹೇಳಿದಂಥ ಮಾತನ್ನು ಹೇಳಿದ್ದೆ. ಅವರಿಗೆ ಹೇಳಲಿಕ್ಕೆ ನಾನು ರಾಜೇಶ್ ನಾಯ್ಕು ಹೇಳಿದ್ದೇನೆ. ಬಹುಶಃ ಇದನ್ನು ನಾವು ನಿರಂತರ ಹೋರಾಟ, ಶಾಂತಿಯುತ ಪ್ರತಿಭಟನೆ, ಜನರಿಗೆ ನ್ಯಾಯ ನಿಟ್ಟಿನ ತನಕ ಮಾಡುತ್ತೇವೆ ಅಂತ ಹೇಳುವಂಥ ಮಾತನ್ನು ಕೂಡಲೇ ಮಾಡ್ತೇವೆ. ಈ ಮಳೆಯ ಈ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ನೋಡಿ ಅದರ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳುವಂಥ ಮಾತನ್ನು. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ, ವಿಶಾಲವಾದ ಪ್ರಯೋಗಾಲಯಗಳು. ನೀಟ್, JEE, CET ಹಾಗೂ CA ಫೌಂಡೇಶನ್ ಕೋರ್ಸ್ಗಳಿಗೆ, IAS, IPS ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ. ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM. ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ. ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು. ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು. ಪ್ರತಿ ವರ್ಷವೂ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈಯುತ್ತಿರುವ ವಿದ್ಯಾರ್ಥಿ ಸಮೂಹ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, PCMB, PCMC, PCMS, PCMA. ವಾಣಿಜ್ಯ ವಿಭಾಗ SCBA, SCBA, ECBA. ಕಲಾ ವಿಭಾಗ HEPS. ಭಾಷೆಗಳು ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. ವೆಬ್ಸೈಟ್ www.vivekanandapuc.com.